ಖಾರದ ಹೊಂಬಾಲೆ ಬರ್ಕೊಂಡು ಹೋಗ್ತಾನೆ ಐತ ಕೋಳಿ ಕಟ್ ಮಾಡಿ ಸೇರ್ಕೊಂಡು ಹಂಚಿ ಸ್ವಲ್ಪ ನ್ಯಾಚುರಲ್ ಪಾನೀಯ ఒక గ్రో బ్యాగ్స్ సీడ్లింగ్ ట్రేస్ గ్రో బ్యాగ్స్ ಟ್ರಾನ್ಸ್ ಮಾಡಿ ವಿತ್ 2 kg ಇದು 100 kg 100 ಸರ್ ಇಂದು ಬೆದರ್ತಾರಿ ಸರ್ ಅಜ್ಜ ವರ್ಷಕ್ಕೋರ ಬೆದರ್ಟ ಬರ್ಪನಾರಿ ಸರ್ ಇಂದು ಕೈಕಾರ ಬೇನೆಗೆ ಗಂಟು ಬೇನೆಗೆ ಶುಗರ್ಗೆ ಮಂತ ಬಂದು ಇಂದು ದುಂಬೆ ಪುರಾಣ ಕೂಡ ಉಂಟು ಸರ್ ಕೂಡ ಯೂಸ್ ಮಾಡ್ತಾರೆ ತುಳುನಾಡಿನ ಮಾತೆರೆಗಳು ಗೊತ್ತಿಪ್ಪಣ ಹೆಚ್ಚಿನ ಐಟಮ್ ಐತೆ ನೀರಲ್ಲಿ ಉಪಯೋಗ ಕಿಲೋಗ್ರಾಮ್ ಎಂಕ್ಲೆಡ್ ಬೆಲಕಾಯದ ಐಸ್ ಕ್ರೀಮ್ ಉಂಟು ಬೆಲಕಾಯದ ಉಂಟು ಬೊಂಡದ ಉಂಟು ಘಾಟು ಕುಕ್ಕದ ಉಂಟು ನಾರ್ಮಲ್ ಕಚ್ಚಿ ಕುಕ್ಕದ ಉಂಟು ನೆಕ್ 20 ರೂಪಾಯಿ ఒక ಒಂಜಿ ದೈಕ್ 20 ರೂಪಾಯಿ ಸೇವಂತಿಗೆ ಐನ್ ಕಲರ್ ಉಂಟು ವೈಟ್ ಪರ್ಪಲ್ ಯೆಲ್ಲೋ ಬ್ಲೂ ಬೊಕ್ಕ ರೆಡ್ ఒక ಬನಾನಾಲು ಉಂಟು ಸಿದ್ಧವಾದ ತುಪ್ಪಲ ಉಂಟು ಅವೆ ಇಂಟ್ಲ ಫಾರ್ಮ್ಡ್ ಆಗಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಒನ್ ಆಫ್ ದಿ ಪ್ರೊಫೆಷನಲ್ ತುಳು ಯೂಟ್ಯೂಬ್ ಚಾನಲ್ ನಮ್ಮ ಕೊಡ್ಲ ತುಳು ಕಾಸ್ಟ್ ಲಾಗ್ ಈ ನಮ್ಮ ಫಿಜ್ಜಾ ಮಾಲ್ ಪಾಂಡೇಶ್ವರ ಅಲ್ಪೋಲ್ಲ ಮುಲ್ಪ ಜಾಕ್ ಫ್ರೂಟ್ 2023 ನಡತೊಂದು ಅಲ್ಪ ಪೋಯಿ 3rd ಫ್ಲೋರ್ ಅಲ್ಪರ್ದ ನಿಕ್ಲೆ ಲಾಗ್ ಪಾಡುವೆ ವಿಡಿಯೋ ಸ್ಟಾರ್ಟ್ ಮಲ್ಪಿರೋದು ಮೇರ್ ಮತ್ತು ನಮ್ಮ ವಿಡಿಯೋಗೆ ಲೈಕ್ ಮಲ್ಜಿರ ಫಸ್ಟ್ ಲೈಕ್ ಮಲ್ಪಲೆ ಅಂಚೆ ನಮ್ಮ ಚಾನಲ್ ಏರ್ ಮತ್ತು ಸುರುತು ಒಂದು ರೇರ್ ಸಬ್ಸ್ಕ್ರೈಬ್ ಮಲ್ಜಿರ ಫಸ್ಟ್ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚೆ ಸೈಡ್ ಫ್ರೆಂಡ್ಸ್ ಬೆಲ್ ಬಟನ್ ಉಂಟು ಅವನೇ ಮರೆ ಬಂದು ಪ್ರೆಸ್ ಮಲ್ಪಲೆ ದಪ್ಪ ನೆಕ್ಸ್ಟ್ ಲಾಗ್ ಪನ್ನ ನಿಕ್ಲೆ ಫಸ್ಟ್ ನೋಟಿಫಿಕೇಶನ್ ತಿಕ್ಕಿನಿ ಅಪ್ಗೆ ನೀತೆ ಲಾಗ್ ಸ್ಟಾರ್ಟ್ ಮಲ್ಪುಗ ಲೆಟ್ಸ್ ಗೋ ನಮ್ಮೈತೆ ಜಾಕ್ ಫ್ರೂಟ್ ಫೆಸ್ಟಿವಲ್ ದಲ್ಪಲ್ಲ ಇತ್ತು ಒಂಜಿ ಐಸ್ ಕ್ರೀಮ್ ದಲ್ಪ ನಮ್ಗೆ ಪೋಯಿ ಅಲ್ಪ ನಿಕ್ಲೆ ಎಕ್ಸ್ಪ್ಲೇನ್ ಮಾಡಿ ಸರ್ ನಮಸ್ಕಾರ ಐಸ್ ಕ್ರೀಮ್ ಸಿಕ್ಕ ನ್ಯಾಚುರಲ್ ಐಸ್ ಕ್ರೀಮ್ ನ್ಯಾಚುರಲ್ ನ್ಯಾಚುರಲ್ ರಿಯಲ್ಮಿ ಬೆಲಕಾಯಿ ಉಂಟು ಜಾಕ್ ಫ್ಯಾಕ್ಟರ್ ಬೆಲಕಾಯಿ ಉಂಟು ಇಲ್ಲ ಫೇವ್ರೇಟ್ ಮಜ್ಜೆ ಉಂಟು ಸೀಸನ್ ಸ್ಪೆಷಲ್ ಡ್ರ್ಯಾಗನ್ ಫ್ರೂಟ್ ಉಂಟು ಎಣ್ಣೆ ಹಣ್ಣು ಉಂಟು ಪೈನಾಪಲ್ ಉಂಟು ಕಾಜು ಕಿಸ್ಮಿಸ್ ಉಂಟು ಚಾಕ್ಲೇಟ್ ಉಂಟು ಚಿಕ್ಕು ಉಂಟು ಮಸ್ತ್ ವೆರೈಟಿ ಫಸ್ಟ್ ಟೈಮ್ ಹಾಂ ಇಂದು ಈಜಿ ತುಂಬ ಬೈದ ಆ್ಯಕ್ಚುಲಿ ಮೂರು ಈ ಪ್ಲೇಸಲ್ಲಿ ಫಸ್ಟ್ ಟೈಮ್
ಐತೊಟ್ಟಿಗೆ ಈಗಲ ಒಟ್ಟಿಗೆ ಬೆಲಕ್ಕಾಯಿದ ಐಟಮ್ಸ್ ಬೇತೆ ಐಟಮ್ಸ್ ಬೆಲಕ್ಕಾಯಿದ ಹಲ್ವ ಉಂಟು ಮತ್ತು ಬನಾನ ಹಲ್ವ ಉಂಟು ಸಿದ್ಧವಾದ ತುಪ್ಪ ಎಲ್ಲ ಉಂಟು ಅವೇ ಇಂಗ್ಲೆಂಡ್ ಪಾವುಡ ಒಂದು ತುಪ್ಪಗೆ ನಮ್ಮ 400 400 ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಾನೊಂದು ಮುಲ್ಪ ದಾದೊಂದು ಪಂಡ ತರಕಾರಿ ಬೀಜ ಮಾತಾಡು ಪೋಯಿ ಅಲ್ಪ ನಿಕ್ಲೆ ತುಜು ಸರ್ ನಮಸ್ಕಾರ. ನಮಸ್ಕಾರ. ನಬುದರ್ ಅಬ್ದುಲ್ ರಫೀಕ್ ನಮ್ಮನ ಹಾಕೊಂಡ ಊಟ ತರಕಾರಿ ಬೀಜ ತರಕಾರಿ ಬೀಜ 140 ಪ್ಲಸ್ ತರಕಾರಿ ಬೀಜ ತಿಕ್ಕೊಳ್ಬೋದು ಬೊಕ್ಕ ಐನ್ ಕಲರ್ದ ಸೇವಂತಿಗೆ ಪೂತ ದೈ ಉಂಟು ಮತ್ತು ಪೂತ ಬೀಜ ಉಂಟು ತರಕಾರಿ ಉಂಟು ಪಪ್ಪಾಯ ಉಂಟು ಬೊಕ್ಕ ಅರಿವೆ ಉಂಟು ಕ್ಯಾರೆಟ್ ಉಂಟು ಟೊಮೆಟೊ ಉಂಟು ಬೀಜ ಒಂದೊಂದು ಬೀಜ ಏತು ನೆಕ್ ಒಂದೊಂದು ಬೀಜಕ್ಕೆ 10 ರೂಪಾಯಿ ಒಂದು ಬೀಜಕ್ಕೆ 10 ರೂಪಾಯಿ ನೆಕ್ 20 ರೂಪಾಯಿ ಬೊಕ್ಕ ಒಂಜಿ ದೈಕ್ 20 ರೂಪಾಯಿ ಸೇವಂತಿಗೆ ಐನ್ ಕಲರ್ ಉಂಟು ವೈಟ್ ಪರ್ಪಲ್ ಯೆಲ್ಲೋ ಬ್ಲೂ ಬೊಕ್ಕ ರೆಡ್ ಓಕೆ ನಾನೊಂದು ಶಾಪ್ ಒಂದು ಮುಲ್ಪ ಅಂದಕ್ಕೆ ಮಸಾಲ ಪೌಡರ್ ಅಂತ ತೊಚ್ಪಾಡು ನಾನೊಂದು ಶಾಪ್ ದಲ್ಪ ಹಾಕದ ಬರ್ತೀವಿ ಸರ್ ಇದು ರಾಗಿ ಬೊಟ್ಟಿ ಅಂತ ಇದು ರಾಗಿಯಿಂದ ಮಾಡಿರೋ ಪ್ಯೂರ್ ರಾಗಿಯಿಂದ 1 ಇಯರ್ ಮಗು ತಿನ್ಸ್ಕೊಂಡು ನೀವು ಆಯಿಲ್ ಬೇಕು ಅಂದರೆ ಆಯಿಲು ಓನಲ್ಲಿ ಬೇಕಂದ್ರೆ ಓನಲ್ಲಿ ಮಾಡ್ಬೋದು ಊಟದ ಜೊತೆಗೆ ಟೀ ಜೊತೆಗೆ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಂದು ಗೋಬಿ ತಿಂದರೆ 100 ರೂಪಾಯಿ ಹೋಗುತ್ತೆ 2 ಮಸಾಲೆ ಪುರಿ ತಿಂದರೆ 100 ರೂಪಾಯಿ ಹೋಗುತ್ತೆ 10 ವರ್ಷ ಇಟ್ಟರೆ 100 ರೂಪಾಯಿಗೆ 3 ಪ್ಯಾಕೆಟ್ ನೋಡಿ ಇದು ಸೆಕೆಂಡ್ ಹ್ಯಾಂಡು ಹಲಸಿನ ಹಪ್ಪಳ ಇದೆ ನೋಡಿ ಹಲಸಿನ ಹಪ್ಪಳ ಇದೆ ಉದ್ದಿನ ಹಪ್ಪಳ ಇದೆ ಇವೆಲ್ಲ ಮನೆಯಲ್ಲೇ ಹೋಮ್ ಮೇಡ್ ಮನೆಯಲ್ಲೇ ಮಾಡಿದಂಥ ಇದು ವಸ್ತುಗಳು ನೋಡಿ ತುಂಬ ಚೆನ್ನಾಗಿರುತ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಕಿರಣ್ ಅಂತ ಸರ್ ಚಿತ್ರದುರ್ಗದಿಂದ ಬರೋದು. ಓಕೆ ಥ್ಯಾಂಕ್ ಯು ಸರ್. ಸ್ವಲ್ಪ ನಾನೊಂದು ಶಾಪ್ ಉಂಟು ಅಲ್ಪ ಪೋಯಿ ಅಲ್ಪ ಇದೆಲ್ಲ ತರಕಾರಿ ಇದು ಎಂಕಲ್ಲ ಪೂರ ಸಾವಯವ ಗೊಬ್ಬರ ತರಕಾರಿ ಗಿಡ ಪೂಜೆ ಗಿಡ ಕೂಡ ಪಾಡು ವೆರೈಟಿ ಬಂದ ಕುರಿತ ಗೊಬ್ಬರ ಒಂದು ಕ್ಯಾಸ್ಟರ್ಡ್ ಕೇಕ್ ಒಂದು ಬಯೋ ಕಂಪೋಸ್ಟ್ ಒಂದು ಸೂಪರ್ ಬಿಲ್ ಒಂದು ಕುರಿತ ಗೊಬ್ಬರ ಒಂದು ಕೊಕ್ಕೋ ಕಂಪೋಸ್ಟ್ ಒಂದು ಬೋನ್ ಗಿಡ ಒಂದು ಕೊಕ್ಕೋ ಬ್ಲಾಕ್ 5 kg ಒಂದು ಗ್ರೌಂಡ್ ನಟ್ ಒಂದು ಕೊಕ್ಕೋ ಬೀಟ್ ಮ್ಯಾನ್ಯೂರ್ ಒಂದು ವೆರ್ಮಿ ಕಂಪೋಸ್ಟ್ ಮತ್ತು ಗ್ರೋ ಬ್ಯಾಗ್ಸ್ ಸೀಡ್ಲಿಂಗ್ ಟ್ರೇಸ್ ಗ್ರೋ ಬ್ಯಾಗ್ಸ್ ಟ್ರಾನ್ಸ್ಫರಿಂಗ್ ಮತ್ತು 2 kg ಒಂದು 100 ಅದು ಕೆ ಜಿಗೆ 100 rupees ಮತ್ತು ಕೇಕ್ ಉಂಟು ಇದು 2 kg 2 kg 100 rupees ಇದು 1 kg 50 rupees ಸರಿ ನಮ್ಮ ಜಾಕ್ ಫ್ರೂಟ್ ಫೆಸ್ಟಿವಲ್ ತಲುಪಲ್ಲ ಸ್ವಲ್ಪ ಕಸ್ಟಮರ್ಸ್ ಮಾತಾಡಲಿ ಲ್ಯಾಪಲ್ ಪಾಕೆಟ್ ಸರ್ ನಮಸ್ತೆ ನಮಸ್ತೆ ರಶೀದ್ ನಾನು ಪುತ್ತೂರು ಬರ್ತೇನೆ ಎಂತ ಗೊತ್ತಾಗ ಫೆಸ್ಟಿವಲ್ ಗೊತ್ತಿದ್ದೇನೆ ಆ್ಯಕ್ಚುಲಿ ನಾವು ವೀಕೆಂಡಲ್ಲೆಲ್ಲ ಬರ್ತೇವೆ ಮಂಗಳೂರಲ್ಲಿ ಬರುವಾಗ ಈಗ ನೋಡಿದೆ ಜಾಕ್ ಫ್ರೂಟ್ ಫೆಸ್ಟಿವಲ್ ನಾವು ಹೋದ ಸಲ ನಮ್ಮ ಪುತ್ತೂರಲ್ಲಿ ಆಗಿತ್ತು ಭಾಳ ಚೆನ್ನಾಗಿ ಮಾಡಿದರು ಅದೇ ರೀತಿ ಇಲ್ಲಿ ಸಹ ಮಾಡಿದ್ದಾರೆ ಭಾಳ ಒಳ್ಳೆ ಒಂದು ಎಲ್ಲ ಸ್ಟಾಲ್ ಎಲ್ಲ ಐಟಮ್ ಜಾಕ್ ಫ್ರೂಟ್ ಎಲ್ಲ ಐಟಮ್ ನೋಡ್ತಾ ಇದ್ದಾರೆ ಭಾರಿ ಒಳ್ಳೆಯದಾಗಿದೆ ಓಕೆ ಸರ್ ಥ್ಯಾಂಕ್ ಯು ಸ್ವಲ್ಪ ನಾನೊಂದು ಶಾಪ್ ಉಂಟು ಅಲ್ಪ ಸರ್ ನಮಸ್ಕಾರ. ನಮಸ್ತೆ ಆದರ್ಶ ಸುಬ್ರಾಯ ಮಂಡದ ಇದು ಉಬಾರು ಉಪ್ಪಿನಂಗಡಿ ಮುಟ್ಟ ಇಳಂತಿಲ ಗ್ರಾಮ ಅಂತ ಬರ್ತಾನೆ ಎಂಕ್ಲೇಡ ಬೆಲಕ್ಕಾಯದ ಐಸ್ ಕ್ರೀಮ್ ಉಂಟು ಬೆಲಕ್ಕಾಯದ ಉಂಟು ಬೊಂಡದ ಉಂಟು ಕಾಟು ಕುಕ್ಕುದ ಉಂಟು ಒಕ್ಕ ನಾರ್ಮಲ್ ಕಸಿ ಕುಕ್ಕುದ ಉಂಟು ಒಕ್ಕ ನೇರಳೆ ಪರ್ಂದುದ ಇಂದು ಗಾಂಧಾರಿ ಮುಂಚಿದ ಇಂದು ಬಜ್ಜೆ ಇದೆ ಎಳತ್ತು ಬಜ್ಜೆ ಇದೆ ಐಸ್ ಕ್ರೀಮು ಇಂದು ಪುನರ್ಪುಳಿಲ ಎಡ್ಡೆ ಮುಂಚಿಲ ಪಾಡ್ದು ಒಂದು ಐಸ್ ಕ್ರೀಮ್ ಪ್ರೈಸ್ ಮಾತ ಸೇಮ್ 5 ರೂಪಾಯಿ ಸ್ಕೂಪ್ ಕೊರೊಂದುಳ್ಳ ಓಕೆ ಥ್ಯಾಂಕ್ ಯು ಲತೀಶ್ ಕಲ್ಪರಸವಲ್ಲೇ ನಮ್ಮ ಮ್ಯಾನುಫ್ಯಾಕ್ಚರ್ ಒಂದು ಕುಂದಾಪುರ ಬರ್ತದೆ ಜಪ್ತಿ ಕಲ್ಪರಸ ಕಲ್ಪರಸ ಬಂದಬೇಕು ಉಕಾಸ ಕಲ್ಪರಸ ತಾರೆದ ಹೊಂಬಾಲೆ ಬರ್ತದೆ ಸೊ ತಾರೆದ ಹೊಂಬಾಲೆ ಬರ್ತದೆ ಗೊತ್ತನೆ ಐತ ಕೊಳಿ ಕಟನ ಸೇರ್ಕೊಂಡು ಹಂಚಿನ ಕಲ್ಪರಸ ಬಂತದೆ ನ್ಯಾಚುರಲ್ ಪಾನೀಯ ಸೊ ಈಗ ಮಧುಮೇಹ
ಐನಕ್ಲು ಒಂಜಿ ಸೇವ್ ಸಾಯನ ಹಂಚಿನ ಒಂಜಿ ಅದ್ಭುತ ಪಾನಿ ಅಂದೇ ಪನೋಲಿನ ಬೇರೆ ರೇರ್ ಐಟಮ್ ತಿಕ್ಕುಜಿ ಕುಂದಾಪುರದ ನೆನಪಲ್ಲ ಸ್ವಲ್ಪ ಮುಲ್ಪ ತಾಯಿಗಳು ಕುಂದಾಪುರ ಇದಕ್ಕೆ ಮಾತ್ರ ತಾಯಿಗಳು ಈಗ ಇಂಕ್ಲೂಡಿಂಗ್ ಗ್ಲಾಸ್ಗೆ 50 ರೂಪಾಯಿ ಇದ್ದ ಇದನ್ನ ಲೀಟ್ರಿಗೆ 200 ನಮ್ಮ ಶಾಪ್లో ಉಂಟು ನಾಗೂರಿಗೆ ಸೊ ಎನಿ ಟೈಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಾಗೂರಿಗೆ ಬರ್ತೀನಿ ಗ್ಲಾಸ್ ಇಲ್ಲ ಐತೆ ಕಲ್ಲರ್ ಕಲ ಎಂಚ ಉಂಡು ಇದಕ್ಕೆ ಐಟು ಎಂಚ ಪ್ಯೂರ್ ಅದು ಬರ್ಕೊಂಡಲೆ ಅಂಚೆನೆ ಅದೆದ್ದು ಬರೋ ಅವರಿಗೆ ನ್ಯಾಚುರಲ್ ಬರ್ಕೊಂಡು ನೀರಿಗೆ ಐಟಮ್ ಅಲ್ದಿನ ಒಂಜಿ ಬೆಲ್ಲದ ಪೌಡರ್ ಉಕಾಸ ಸರ್ಕಾರ ಬಂದು ಅವರಿಗೆ ಮಧುಮೇಹಿನಕ್ಲೆಗೆ ನೆಟ್ ತಯಾರು ಮಲ್ದಿನ ಅಂಚಿನ ಒಂಜಿ ಬೆಲ್ಲದ ಪೌಡರ್ ಬೆಟ್ಟಂಗಿಲ ಆರ್ಗಾನಿಕ್ ಬೆಲ್ಲ ಪೌಡ್ರ್ ಉಂಡು ಬೊಕ್ಕ ಸೆಂಡಿಗೆ ಹಪ್ಪಲ ಪೂರ ಉಂಟು ಈಗ ಬೊಕ್ಕ ಇಂಗ್ಲ ಮೇಯ್ನ್ ಆದ ಜೀನಿ ಬರ್ತದೆ ಜೀನಿತ ಬಗ್ಗೆ ಮೇಯ್ನ್ ಆದ ಜೀನಿ ಬರ್ತದೆ ಇದಾಗ ಜೀನಿ ಪಂಡ ನಮಗೆ ಮಧುಮೇಹಿನಕ್ಲೆಗೆ ಮೇಯ್ನ್ ಆಗ್ತದೆ ಸೊ ಇಂಚಿನ ಒಂಜಿ ಪ್ರಾಡಕ್ಟ್ ಒಂಜಿ ಅದ್ಭುತವಾದ ಪ್ರಾಡಕ್ಟ್ ನಮ್ಮ ಕರ್ನಾಟಕದ ಫಸ್ಟ್ ಟೈಮ್ ಒಂಜಿ ಸಿರಿಧಾನ್ಯಗಳು ಜನಕ್ಕೆ ಒಂಜಿ ಉಪಯೋಗ ಒಂಜಿ ಪ್ರಾಡಕ್ಟ್ ಹದಿನೆರಡು ವರ್ಷದ ನಿತ್ಯದಾಗಲೂ ಯೂಸ್ ಮಾಡ್ಕೊಂಡು ಹಂಚಿನ ಇದಕ್ಕೆ ಸುಸ್ತಾಪಿನಿಕ್ ಕೈಕಾಲು ಬಚ್ಚಿನಿಕ್ ಗಂಟು ವಿನಿಕ್ ಪ್ರತಿಯೊಂದು ನೆಟ್ ಹೆಲ್ಪ್ಫುಲ್ ಅಂದ್ರೆ ಮಸ್ತ್ ರಿಸಲ್ಟ್ ಎಲ್ಲ ಉಂಟು ಸೊ ಈಗ ಹೊಸ ಪ್ರಾಡಕ್ಟ್ ಬರೋದು 369 ಪ್ರತಿಯೊಂದು ಆಲ್ ಮೆಡಿಕಲ್ ತಿಕ್ಕು ಪ್ರತಿಯೊಂದು ಮೆಡಿಕಲ್ ಬಂದಲ್ಲ ಜೀನಿ ಬಂದಕ್ಕೆ ತಿಕ್ಕು ಓಕೆ ಸರ್ ಥ್ಯಾಂಕ್ ಯು ನಮ್ಮತ್ತೆ ಜಾಕ್ ಫ್ರೂಟ್ದ ಮಾತ ಐಟಮ್ಸ್ ಟೇಸ್ಟ್ ಉದಾಂಡು ಮತ್ತು ನೆಕ್ಸ್ಟ್ ನನ್ನೊಂದು ಶಾಪ್ ಉಂಡು ಅಲ್ಪ ಪೋಯೆ ಅಲ್ಪದಾದಿನ ಕುಕ್ಕ ಸರ್ ನಮಸ್ಕಾರ ನಮಸ್ಕಾರ ಚೇತನ್ ಅಂತ ಎಂಗ್ಲ ತೋಟೆಪ್ನಿ ಬೆಳ್ಳಾರೆ ಸುಳ್ಯ ತಾಲೂಕು ಸರ್ ಅಲ್ಪ ನಮ್ಮ ಕೃಷಿಟ್ ಬತ್ತದ ಕೆಲವೊಂದು ಎಕ್ಸಾಟಿಕ್ ಫ್ರೂಟ್ಸ್ ಮತ್ತು ಕಲ್ಟಿವೇಟ್ ಮಾಡ್ತಂದಿಲ್ಲ ಐಟ್ ಬತ್ತದ ರಾಮುಟಾನ್ ಮೇಯ್ನ್ ಆದಿತ್ತು ರಾಮುಟಾನ್ ಉಂಡು ಮ್ಯಾಂಗೋಸ್ಟೀನ್ ಉಂಡು ಬೊಕ್ಕ ನಮ್ಮೊಟ್ಟಿಗೆ ನಮ್ಮ ಲೆಕ್ಕನೆ ಕೃಷಿ ಮಾಡ್ಕೊಂಡು ಹಾಕಿನ ಬಾಕಿ ತಕ್ಕ ಮತ್ತು ರಾಮುಟಾನ್ ಮ್ಯಾಂಗೋಸ್ಟೀನ್ ಡ್ರ್ಯಾಗನ್ ಫ್ರೂಟ್ ಮತ್ತು ನಮ್ಮ ಪ್ರೊಡ್ಯೂಸರ್ ಮಾರ್ಕೆಟ್ ಮಾಡ್ತೀವ ಐತೊಟ್ಟಿಗೆ ನಮ್ಮ ಸ್ಪೈಸಸ್ ಉಂಡು ಜೇನುತುಪ್ಪ ಉಂಡು ಜಾಯಿಕಾಯಿ ಉಂಡು ಜಾಯಿ ಪತ್ರೆ ಉಂಡು ಎಡ್ಡೆ ಮುಂಚೆ ಉಂಡು ಮಂಜಲದ ಪೊಡಿ ಉಂಡು ಅರಿ ಉಂಡು ಒಂದು ತರಕಾರಿ ಮಾತ್ರ ಮನ್ಕುವ ಸೊ ಈಕೆ ಮುಲ್ಪ ಇಲ್ಲಿ ಸ್ಟಾಲ್ ಮತ್ತು ಇಪ್ಪನಾಗ ಫೋರಮ್ ಆಲ್ ದ ಪಿಜ್ಜಾ ನೆಕ್ಸಸ್ ದಟ್ ನೋಡಿ ಸ್ಟಾಲ್ ಪಾತ್ರ ಜಾಯಿ ನಮ್ಮ ಪ್ರೊಡ್ಯೂಸರ್ ಆಯ್ನ ಕಂಡು ಕೊಡ್ತಾರೆ ಜನರಿಗೆ ಒಂದು ಉಪಯೋಗ ಪ್ರೈಸ್ ಮತ್ತು ಡ್ರ್ಯಾಗನ್ ಫ್ರೂಟ್ ಬರ್ತದೆ 250 ರೂಪಾಯಿ kg ಮ್ಯಾಂಗೋಸ್ಟೀನ್ ಖಾಲಿ ಹಣ್ಣು 450 ರೂಪಾಯಿ kg ಮಾರೋದಿಲ್ಲ ಇವಾಗ ರಾಂಬುಟಾನ್ ಬರ್ತದೆ 350 ರುಪೀಸ್ kg ಥ್ಯಾಂಕ್ ಯು ಸರಿ ಥ್ಯಾಂಕ್ ಯು ನೆಕ್ಸ್ಟ್ ನನ್ನೊಂದು ಶಾಪ್ ಉಂಟು ಅಲ್ಪ ಸರ್ ನಮಸ್ಕಾರ ನಮಸ್ಕಾರ ನಾನು ಪುದರ ಪಾಂಡ್ರಂಗ್ ಭಟ್ ಅಂತ ಸರ್ ಏನು ಪುತ್ತೂರ್ದ ಸರ್ ದಾದ ಮತ್ತೆ ಎನ್ನ ಒಂದು ರೆಡ್ ಸ್ಪೆಷಲ್ ಐಟಮ್ ಸರ್ ಒಂಜಿ ಬೆದರ್ತಾರಿ ಸರ್ ಇದು ಬೆದರ್ತಾರಿ ಸರ್ ಅಜ್ಪರ್ಸೋರ ಬೆದರ್ಟ ಬರ್ಪುನಾರಿ ಸರ್ ಇಂದು ಕೈಕಾಡ ಬೇನೆಗೆ ಗಂಟು ಬೇನೆಗೆ ಶುಗರ್ಗೆ ಮಂತ ಬಂದು ಇಂದು ದುಂಬು ಎಂಕ್ಲೆನ ಪುರಾಣ ಕೂಡ ಉಂಟು ಸರ್ ಇಂದು ಇಟ್ಟು ಮಂತ ಯೂಸ್ ಮಾಡ್ತಾ ಇರೋದು ಇಂದು ಶ್ರೀರಾಮಚಂದ್ರ ದೇವರಿಗೆ ಆ ಕಾಲುಟು ದಶರಥ ಮಹಾರಾಜರು ಪುತ್ರ ಕಾಮೇಷ್ಟಿ ಆಗಕ್ಕೆ ಆಹುತಿ ಮಾಡ್ತಾರೆ ಜೋಕಳ ಅಂತ ಪುನಃ ಆಗ ಅಪ್ಪಗ ಇಡ್ತು ದೇವರು ಪಾಯಸ ಕೊರಿಲ್ಲ ಅಂಚ ಹಿಂದೆಗೆ ವಯಾಗ್ರತ ಲೆಕ್ಕಿಂದ ಬೇಲೆ ಮಾಡ್ಕೊಂಡು ಸೈನ್ಸ್ ಮಾಡ್ಕೊಂಡು ಅವೇ ರೀತಿ ಸರ್ ನನ್ನ ಹಿಂದೆಟ್ಟು ಐತೆ ನಳಮಹಾರಾಜನ ಕಾಲೊಟ್ಟು ಯುದ್ಧದ ಕಾಲಾಳುಗಳಿಗೆ ಈತಿಂದು ಕೊರಂತಿದ್ದೇರಿ ಸರ್ ಬಟ್ ಎಲ್ಲಿ ಗಟ್ಟಿ ಅವಕ್ಕೆ ಜಾಯಿಂಟ್ ಪೇನಿಗೆ ನಂಬರ್ 1 ಮೆಡಿಸಿನ್ ಸರ್ ಸರ್ ನಾನೊಂಜಿ ಮಂಜಳ್ತ ಎಣ್ಣೆದ ಸೋಪ್ ಸರ್ ಇಂದು 80 ಕಿಲೋ ಮಂಜಲಿಗೆ 1 ಕಿಲೋ ಎಣ್ಣೆ ಬರ್ಕೊಂಡು ಸರ್ ಆ ಎಣ್ಣೆ ಮಾಡ್ತದೆ ಸೋಪ್ ಇದೆ ಇಂದು ಸೋಪ್ ಮಾಡ್ಪೇರನೆ ಹೆಚ್ಚು ಕಮ್ಮಿ 20 ದಿನ ಬಿಡುಂಟು ಓಡಬಿಡು ಅವು ಅಂತ ಸ್ಕಿನ್ ಡಿಸೀಸ್ಗೆಲ್ಲ ಹಾಕೊಂಡು ಮಂಜಳ ಬಂಟ ಎಂಕ್ಲೆನ ಇಂಡಿಯದ ಸಸ್ಯ ಅವು ಮೆಡಿಸಿನ್ ಸಸ್ಯ ಅವು ತುಂಬ ತಗಳು
ನಾಡ್ದು ಬರ್ತನ ಸಸ್ಯ ಇಂಡೆಕ್ಸ್ ಮಾತ್ರ ಪೇಟೆಂಟ್ ಬೇತೆ ಆ ದೇಶಗಳ ಪೇಟೆಂಟ್ ಅಪ್ಲೈ ಮಾಡ್ತಲ್ಲ ದಿಕ್ಕಿ ಹೈಟ್ ಆಯಿಲ್ ರಿಪೇರ್ ಆಗ್ಬೋದು ಆ ಆಯಿಲ್ ಹಿಡ್ದು ಮಾಡ್ತಾನೆ ಸೋಪು ಸರ್ ಅವು ಸರ್ ಅವು 250 ರೂಪಾಯಿ ಸರ್ ಒಂದು ಸೋಪು ಒಂದು ನನ್ನ ಮನೆಗೆ ಯಾವ ಉಂಟು ಮೋನೆ ಕಟ್ಟಲೆ ಕುಡೆಕ್ಕೆ ಪಿಂಪಲ್ಸಿಗೆ ಬರೋಣ ಕುಕ್ಕೋಬೇಡ ಅಂತ ಪಿರಾಗ ಎತ್ತು ನೋಡಿ ಹಪ್ಪಳ ಇಲ್ಲ ಹಪ್ಪಳ ಸರ್ ಇನ್ನು ಇಲ್ಲಡ್ರೆ ಮಾಡ್ತಾನೆ ಹಪ್ಪಳ ಇದು ಪೂರ ಪ್ಯಾಕ್ ಆಯ್ತಾವ ಸರ್ ಅಂತ ಸೇಮ್ ಒಂದೇ ಚೀಪೆ ಉಂಟು ಒಂದೇ ಖಾರತ ಉಂಟು ಸರ್ ನಿಕ್ಲ ಪ್ಲೇಸ್ ಎಲ್ಲ ಸರ್ ಪುತ್ತೂರು ತಾಯಿ ಸರ್ ಅಲ್ಪ ಶಾಪ್ ಅಂದ ಪುತ್ತೂರು ತಾಯಿ ಪುತ್ತೂರು ಟೈಪ್ ಸರಿ ಓಕೆ ಸರ್ ಥ್ಯಾಂಕ್ ಯು ಮತ್ತೆ ನನ್ನೊಂದು ಶಾಪ್ ಉಂಟು ಅಲ್ಪ ಪೋಯ್ ಯಾರು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ನಿಮ್ಮ ಹೆಸರು ಹೇಳಿ ಸಿದ್ದೇಶ್ ಅಂತ ಹೇಳಿ ಸರ್ ಚಿತ್ರದುರ್ಗದಿಂದ ಬರ್ತಿರೋದು ಸರ್ ಎಂತ ಸರ್ ಇದು ಅಡುಗೆ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಸಿಗುತ್ತೆ ಮತ್ತು ದೀಪದ ಎಣ್ಣೆ ಸಿಗುತ್ತೆ ಮತ್ತು ತಲೆಗೆ ಕೂದಲು ಎಣ್ಣೆನ ಸಿಗುತ್ತೆ ಸರ್ ತುಂಬ ಚೆನ್ನಾಗಿದೆ ಇದನ್ನು ಮರದ ಒತ್ತುವಿಕೆಯಿಂದ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ಥರದ ಅಡಲ್ಟ್ರೇಷನ್ ಇರಲ್ಲ ಮತ್ತು ವಿತ್ ಕೆಮಿಕಲ್ಸ್ ಇರಲ್ಲ ಈಗ ಐರನ್ನಲ್ಲಿ ಅಥವಾ ಎಕ್ಸ್ಪೋಲರ್ ಮಿಷಿನ್ನಲ್ಲಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಿಟಮಿನ್ಸ್ ಎಲ್ಲ ಲಾಸ್ ಆಗುತ್ತೆ ಅದು ಎಕ್ಸ್ಟ್ರಾ ಜಾಸ್ತಿ ಸ್ಪೀಡ್ ರನ್ನಿಂಗು ಜಾಸ್ತಿ ಆಗುತ್ತೆ ಹಾಗಾಗಿ ಈಟ್ ಜಾಸ್ತಿ ಆಗುತ್ತೆ ಈಟ್ ಪ್ರೊಸೆಸಿಂಗ್ ಜಾಸ್ತಿ ಆದಾಗ ಇದರಲ್ಲಿರ್ತಕ್ಕಂಥ ವಿಟಮಿನ್ಸ್ ಎಲ್ಲ ಲಾಸ್ ಆಗುತ್ತೆ ನಮ್ಮದು ಮರದ ಗಾಣದಿಂದ ಮಾಡಿರ್ತಕ್ಕಂಥದ್ದು ಇದು ನಾವು ಎಷ್ಟೇ ಹೊತ್ತು ತಿರುಗಿಸಿದ್ರೂ ಸಹ ಈಟ್ ಪ್ರೊಸೆಸಿಂಗ್ ಆಗೋದಿಲ್ಲ ಇದರಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ ಸಹ ಲಾಸ್ ಆಗೋದಿಲ್ಲ ಮರದ ಗಾಣ ಯೂಸ್ ಮಾಡೋದು ತುಂಬ ಒಳ್ಳೆಯದು ಸರ್ ಈಗ ನಮ್ಮ ಡಾಕ್ಟರ್ ಖಾದರ್ ಸರ್ ಸಹ ಅವರು ಸಜೆಸ್ಟ್ ಮಾಡ್ತಿರತಕ್ಕಂಥದ್ದು ಗಾಣದ ಎಣ್ಣೆ ಯೂಸ್ ಮಾಡಿ ಅಂತಂದೆಲ್ಲ ಹೇಳ್ತಿದ್ದಾರೆ ತುಂಬ ಹೆಲ್ತ್ ಕಾನ್ಷಿಯನ್ಸ್ ಇರೋರು ಗಾಣದ ಎಣ್ಣೆ ಯೂಸ್ ಮಾಡಿ ಅಥವಾ ಎಲ್ಲರೂ ಸಹ ಯೂಸ್ ಮಾಡಬೇಕು ಸರ್ ನಮ್ಮ ಹೆಲ್ತಿಗೋಸ್ಕರ ಗಾಣದ ಎಣ್ಣೆ ಉಪಯೋಗಿಸಿದ್ರೆ ತುಂಬ ಒಳ್ಳೇದು ಸರ್ ಶಾಪ್ ಎಲ್ಲಿ ಸರ್ ನಮ್ಮ ನಮ್ಮದು ಶಾಪು ದರ್ಬಾರ್ ಹಾಲ್ ಸರ್ ಪಡಿಲು ಸೆಕೆಂಡ್ ಕ್ಲಾಸಲ್ಲಿ ಇದೆ ಜಸ್ಟ್ ಒಂದು ಫೋನ್ ಮಾಡಿ ಹೇಳಿದರೆ ಆಯಿತು ನಾವು ಹೋಮ್ ಡೆಲಿವರಿನೇ ಕೊಡ್ತೀವಿ ನಮ್ಮ ವಿತ್ ಮಂಗಳೂರು ಸಿಟಿ ಫುಲ್ಲು ಯಾವುದೇ ಥರದ ಚಾರ್ಜಸ್ ಆಗೋದಿಲ್ಲ ಸರ್ ಆನ್ಲೈನಲ್ಲಿ ಇರೋದಿಲ್ಲ ವಿತ್ ಹೋಮ್ ಡೆಲಿವರಿ ಇದ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದರೆ ಆಯಿತು ನಾವು ಹೋಮ್ ಡೆಲಿವರಿನೇ ತಂದು ಕೊಡ್ತೇವೆ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ಸರ್ ಇದೆ ನೆಕ್ಸ್ಟ್ ಟೈಮ್ ಸರ್ ಇದು ಪೀನಟ್ ಆಯಿಲ್ ಸರ್ ಕಡಲೆಕಾಯಿ ಎಣ್ಣೆ ಮತ್ತು ಇದು ಹರಳೆಣ್ಣೆ ಇದೆ ಹರಳೆಣ್ಣೆ ಹಾಕೋದ್ರಿಂದ ತುಂಬ ತನುವಾಗುತ್ತೆ ಅದು ಮಲಬದ್ಧತೆ ಇದ್ದರೂ ಸಹ ಇದು ಕಡಿಮೆ ಮಾಡುವಂಥ ಚಾನ್ಸಸ್ ಇರುತ್ತೆ ಮತ್ತು ನಮ್ಮ ಹತ್ರ ಎಳ್ಳೆಣ್ಣೆ ಇದೆ ಸರ್ ಎಳ್ಳೆಣ್ಣೆ ತುಂಬ ಒಳ್ಳೆಯದು ಸರ್ BP ಶುಗರು ಅಥವಾ ಮೊಣಕಾಲು ನೋವು ಮಂಡಿ ನೋವಿಗೆ ತುಂಬ ಒಳ್ಳೆಯದು ಸರ್ ಮತ್ತು ಇದು ಒರಿಜಿನ್ ಕೊಕೊನಟ್ ಆಯಿಲ್ ಇದೆ ಒರಿಜಿನ್ ಕೊಕೊನಟ್ ಆಯಿಲಿಂದ ನಮಗೆ ಮಕ್ಕಳಿಗೆ ಮಸಾಜ್ ಮಾಡಲಿಕ್ಕೆ ಅಥವಾ ಹೊಟ್ಟೆ ಗಡಸಾಯ್ತು ಅಂತಂದರೆ ಕುಡಿಲಿಕ್ಕೆ ಮತ್ತು ತಲೆಗೆ ಹಾಕಲಿಕ್ಕೆ ತುಂಬ ಒಳ್ಳೆಯದು ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ ಇದು ನಮ್ಮ ನಾರ್ಮಲ್ ಕೊಬ್ಬರಿ ಎಣ್ಣೆ ಸರ್ ಕೊಬ್ಬರಿಯಿಂದ ಮಾಡಿರ್ತಕ್ಕಂಥದ್ದು ಇದು ಊಟಕ್ಕೆ ತುಂಬ ರುಚಿಯಾಗಿರುತ್ತೆ ಮತ್ತು ಅಡುಗೆಗೂ ಮಾಡ್ಬೋದು ಅಥವಾ ವಿತ್ ಕೂದಲಿಗೂ ಹಾಕ್ಬೋದು ತುಂಬ ಚೆನ್ನಾಗಿದೆ ಅದಾದ ನಂತರ ಇಲ್ಲಿ ನಮ್ಮದು ಮಸ್ಟರ್ಡ್ ಆಯಿಲ್ ಇದೆ ಸರ್ ನಮ್ಮ ಉತ್ತರ ಪ್ರದೇಶ ಅಥವಾ ಬಿಹಾರ ಅತಿ ಹೆಚ್ಚು ಬಳಸುವಂತಹ ಎಣ್ಣೆ ಸರ್ ಇದೆ ಉತ್ತರ ಕಡೆ ಅಂದರೆ ನಾರ್ತ್ ಸೈಡಲ್ಲಿ ಅತಿ ಹೆಚ್ಚು ಬಳಸುವಂತಹ ಎಣ್ಣೆ ತುಂಬ ಚೆನ್ನಾಗಿದೆ ಸರ್ ನಮ್ಮ ಹತ್ರ ಸನ್ಫ್ಲವರ್ ಆಯಿಲ್ ಇದೆ ಸರ್ ಇದು ಸನ್ಫ್ಲವರು 360 ರೂಪೀಸ್ ಪರ್ ಲೀಟ್ರ್ ಆಗುತ್ತೆ ಮತ್ತು ನಮ್ಮ ಹತ್ರ ಕುಸುಬೆ ಎಣ್ಣೆ ಇದೆ ಸ್ಯಾಫ್ಲವರ್ ಆಯಿಲ್ ಇದೆ ಸರ್ ಮತ್ತು ನಮ್ಮ ಹತ್ರ ಜಾಗ್ರಿ ಬೆಲ್ಲ ಇದೆ ಸರ್ 100% ಪ್ಯೂರ್ ಆಗಿರ್ತಕ್ಕಂಥ ಜಾಗ್ರಿ ಬೆಲ್ಲ ಸರ್ ಇದರಲ್ಲಿ ಯಾವುದೇ ಥರದ ಅಡಲ್ಟ್ರೇಷನ್ ಇರಲ್ಲ ವಿತ್ ಕೆಮಿಕಲ್ಸ್ ಇರಲ್ಲ ಸರ್ ಕೆಮಿಕಲ್ ಫ್ರೀ ಇರುತ್ತೆ ಮತ್ತು ನಮ್ಮ ಹತ್ರ ಹಚ್ಚು ಬೆಲ್ಲನೂ ಸಹ ಇದೆ ಇದು 100% ಪ್ಯೂರು ಸರ್ ತುಂಬ ರುಚಿಯಾಗಿರುತ್ತೆ ಅಡುಗೆಗೆ ಚಹಾ ಅಥವಾ ಕಾಫಿಗೆ ತುಂಬ ಒಳ್ಳೆಯದು ಸರ್ ಇದನ್ನ BP ಶುಗರು ಇರೋರು ಸಹ ಈ ಬೆಲ್ಲವನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್
ಓಕೆ ಅಪ್ಪ ಇಂಥ ಲಾಗ್ ನಾನು ಇಡೀಗೆ ಏನು ಮಾಡ್ತಂದಿಲ್ಲ ನೆಕ್ಸ್ಟ್ ಲಾಗ್ ತಿಕ್ಕಲೆ ಇರ್ ಮತ್ತು ನಮ್ಮ ವೀಡಿಯೋಗೆ ಲೈಕ್ ಮಾಡ್ತೀರಿ ಫಸ್ಟ್ ಲೈಕ್ ಮಾಡ್ತಲೆ ಅಂಚೆ ನಮ್ಮ ಚಾನಲ್ ಇರ್ ಮತ್ತು ಸುರುಕ್ತು ಒಂದು ಲೇರ್ ಸಬ್ಸ್ಕ್ರೈಬ್ ಮಾಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ತಲೆ ಅಂಚೆ ಸೈಡ್ నుంచి ಬೆಲ್ ಬಟನ್ ಉಂಡು ಅವನಿಂಚೆ ಮರೆ ಪಂದು ಪ್ರೆಸ್ ಮಾಡ್ತಲೆ ನೆಕ್ಸ್ಟ್ ಲಾಗ್ ನನಗೆ ಫಸ್ಟ್ ನೋಟಿಫಿಕೇಶನ್ ತಿಕ್ಕನು ಅಪ್ಪ ಇಂಥ ಲಾಗ್ ಇಡೀಗೆ ಏನು ಮಾಡ್ತಂದಿಲ್ಲ.